ಪ್ರಗತಿಪರ ಕೃಷಿಕರು ಧಾರ್ಮಿಕ ಮುಂದಾಳು ಆಳ್ವಾಸ್ ಸಂಸ್ಥೆಯ ಪ್ರೇರಕ ಶಕ್ತಿ ಡಾಕ್ಟರ್ ಎಂ ಮೋಹನ್ ಆಳ್ವರ ತಂದೆ ಮಿಜಾರುಗುತ್ತು ಆನಂದ ಆಳ್ವರು ಇಂದು ನಿಧನರಾಗಿದ್ದಾರೆ. 106ರ ಹರೆಯದ ಶತಾಯುಷಿ ಆನಂದ ಆಳ್ವ ಅವರು ತಮ್ಮ ಇಳಿ ಹರೆಯದಲ್ಲೂ ಕೂಡ ಯುವಕರು ನಾಚುವಂತೆ ಸಕ್ರಿಯವಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಕೃಷಿಕರಾಗಿದ್ದ ಇವರು ಕಂಬಳ, ಶಿಕ್ಷಣ, ಧಾರ್ಮಿಕ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಆನಂದ ಆಳ್ವರ ನಿಧನಕ್ಕೆ ಅಪಾರ ಬಂಧುಗಳು, ಹಿತೈಷಿಗಳು ಸಂತಾಪ ಸೂಚಿಸಿದ್ದಾರೆ. ಮೋಹನ್ ಆಳ್ವರಿಗೆ ತನ್ನ ತಂದೆ ಸರ್ವಸ್ವ. ಅವರ ಮಾರ್ಗದರ್ಶನ, ಆಶೀರ್ವಾದದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡಿಕೊಂಡು ಯಶಸ್ವಿಯಾಗಲು ಕಾರಣ ಎಂಬುದನ್ನ ಆಳ್ವರು ಯಾವಾಗಲೂ ಕೂಡ ನೆನಪು ಮಾಡಿಕೊಳ್ತಾರೆ. ಆನಂದ ಆಳ್ವರು ಹುಟ್ಟಿದ ಆಗಸ್ಟ್ 15ರಂದೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನವಾಗಿದ್ದು, ವರ್ಷವೂ ಮೂಡಬಿದ್ರೆ ಆಳ್ವಾಸ್ನಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗ್ತದೆ. ಹಾಗೂ ಅದೇ ದಿನ ಆನಂದ ಆಳ್ವರ ಜನ್ಮದಿನವನ್ನ ಮೋಹನ್ ಆಳ್ವರು ಆಚರಿಸ್ತಾ ಇದ್ರು. ಮೂಡಬಿದ್ರೆ ಆಳ್ವಾಸ್ ಹೆಲ್ತ್ ಸೆಂಟರ್ ಶವಾಗಾರದಲ್ಲಿ ಪಾರ್ಥಿವ ಶರೀರವನ್ನ ಇಡಲಾಗಿದ್ದು, ಬುಧವಾರ ಬೆಳಿಗ್ಗೆ 11:30ಕ್ಕೆ ಮಿಜಾರಿನಲ್ಲಿ ಅಂತಿಮ ವಿಧಿವಿಧಾನ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಮಿಜಾರು ಗುತ್ತು ಆನಂದ ಆಳ್ವರ ನಿಧನಕ್ಕೆ ನಮ್ಮ ಕುಡ್ಲದ ವತಿಯಿಂದ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ.